ಇವತ್ತು ಪುತ್ತೂರಿನಲ್ಲಿ ಅತ್ಯಂತ ಚರ್ಚೆ ಆಗ್ತಾ ಇರತಕ್ಕಂಥ ಒಬ್ಬಳು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳುವಂಥ ಪ್ರಕರಣ ನನಗೆ ಸುಮಾರು ಜೂನ್ ತಿಂಗಳ 15ನೇ ತಾರೀಕಿಗೆ ನನ್ನ ಗಮನಕ್ಕೆ ಬಂದಿತ್ತು. ಈಗ ಸಂತ್ರಸ್ತೆ ಯಾರಿದ್ದಾರೆ ಅವರ ತಾಯಿ ಅಂತ ಹೇಳೋರು ನಮ್ಮಲ್ಲಿ ಬಂದು ಒಬ್ಬಳು ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ, ನ್ಯಾಯ ತೆಗೆಸಿ ಕೊಡಬೇಕು ನೀವು ಅಂತ ಹೇಳೋದನ್ನು, ನೀವು ಭಾಳ ಹೆಣ್ಣು ಮಕ್ಕಳಿಗೆ ನ್ಯಾಯ ತೆಗೆಸಿ ಕೊಡಬೇಕು ಅಂತ ಹೇಳುವಂಥ ವಿಚಾರವನ್ನು ನಮ್ಮ ಹತ್ರ ಪ್ರಸ್ತಾಪ ಮಾಡಿದಾಗ ನಾವು ಹೇಳಿದೆವು ಏನಾಗಿದೆ ಅಂತ. ಘಟನೆಯನ್ನು ವಿಮರ್ಶೆ ಮಾಡಿದಾಗ ಮಗು ಡೆಲಿವರಿ ಆಗುವಂಥ ಸಮಯ ತುಂಬಿ ಬರ್ತಾ ಇದೆ, ಅದರ ತಕ್ಷಣ ನೀವು ನ್ಯಾಯ ತೆಗೆಸಿಕೊಡುವಂಥ ಕೆಲಸ ಮಾಡಿಕೊಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡಿದಾಗ ನಾವು ನೀವು ಆರೋಪ ಯಾರು ಮಾಡ್ತಾ ಇದ್ದಾರೆ PG ಜಗನ್ನಿವಾಸ್ ಮತ್ತು ಅವರ ಮಕ್ಕಳ ಹತ್ರ ನಾವು ಅವ್ರ ಹತ್ರ ಮಾತಾಡಿ ನಿಮಗೆ ಉತ್ತರವನ್ನು ಹೇಳ್ತೇವೆ ಅಂತ ಹೇಳೋದನ್ನು ನಾವು ಹೇಳಿದೆವು. ಅದರ ನಂತರ 2-3 ಬಾರಿ ಇವರ ಜೊತೆ PG ಜಗನ್ನಿವಾಸರವನ್ನ ನಾವು ಸಂಪರ್ಕ ಮಾಡಿದಾಗ PG ಜಗನ್ನಿವಾಸರಾವ್ ಹೇಳಿದರು ಮಗ ಒಪ್ತಾ ಇಲ್ಲ, ಮದುವೆ ಆಗಲಿಕ್ಕೆ ಒಪ್ತಾ ಇಲ್ಲ, ಹಾಗೆ ನಾನೇನು ಮಾಡಬೇಕು ಅಂತ ಹೇಳುವಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೇನೆ ಅಂತ ಹೇಳೋದನ್ನು ಹೇಳಿದರು. ಆಗ ನಾನೊಂದು ಅದಕ್ಕೆ ಈಗ ನಿಮಗೂ ಗೊತ್ತಿಲ್ಲ ಅಂತ ಹೇಳ್ತೀರಿ, ಅದಕ್ಕೋಸ್ಕರ ಹುಡುಗಿ ಮತ್ತು ಹುಡುಗನನ್ನು ಎದುರು ಕೂತುಗೊಳಿಸಿ ಮಾತಾಡಿಸಿ ಇದನ್ನು ಸೌಹಾರ್ದವಾಗಿ ಏನು ಮದುವೆ ಆಗೋದು ಅಥವಾ ಏನು ಮುಂದಿನ ಹೆಜ್ಜೆ ಅಂತ ಹೇಳೋದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುವ ಅಂತ ಹೇಳಿದಕ್ಕೆ ಇಬ್ಬರು ಒಪ್ಪಿದ ಕಾರಣಕ್ಕೋಸ್ಕರ 22ನೇ ತಾರೀಕು ಭಾನುವಾರ ಈ ಹುಡುಗಿಯ ಮನೆಯಲ್ಲಿ ಅವರನ್ನು ಎರಡೂ ಕುಟುಂಬದವ್ರನ್ನ ಒಟ್ಟು ಸೇರಿಸಿಕೊಂಡು ಅಲ್ಲಿ ಮಾತನಾಡಿಸುವಂಥ ಕೆಲಸವನ್ನು ಮಾಡಿದರು. ಆ ದಿವಸ ನಾನು ನನ್ನ ತಾಯಿಯನ್ನು ಬೇರೆ ಕಡೆ ಕರ್ಕೊಂಡು ಹೋಗುವಂಥ ಕಾರಣಕ್ಕೋಸ್ಕರ ನಾನಿರಲಿಲ್ಲ, ಆದರೆ ನಮ್ಮ ಕಾರ್ಯಕರ್ತರನ್ನಲ್ಲಿ ಕಳಿಸಿಕೊಟ್ಟು ಅಲ್ಲಿ ಆ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತು. ಆ ಸಂದರ್ಭ ಹುಡುಗ ನಾನು ಮದುವೆ ಆಗುವುದಿಲ್ಲ, ನಾನು ನಿನ್ನನ್ನು ಮದುವೆ ಆಗೋದಿಲ್ಲ, ಈ ರೀತಿಯ ಸ್ವಲ್ಪ ದೌಷ್ಟ್ಯವಾಗಿ ಮಾತಾಡಿರ್ತಕ್ಕಂಥ ನಮ್ಮ ಗಮನಕ್ಕೆ ಬಂತು. ಮತ್ತು ಅಲ್ಲಿ ಯಾವುದೇ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಆಗಲಿಲ್ಲ ಅದು ಭಾನುವಾರ. ಅದರ ಮರುದಿನ 23ನೇ ತಾರೀಕು ಅವನಿಗೆ 21 ವರ್ಷ ತುಂಬುವಂಥ ದಿವಸ ನಮ್ಮಂತರ ವಾಪಸ್ ಇವರು ತಾಯಿ ಬಂದರು, ಅವರ ತಾಯಿ ಬಂದರು. 21 ವರ್ಷ ಆಯಿತು, ಅವರು ಏನು ಸುದ್ದಿ ಇಲ್ಲ, ರಿಜಿಸ್ಟರ್ ಮ್ಯಾರೇಜ್ ಆಗಬೇಕಾದ್ರೆ ಅದಕ್ಕೆ ಅನೇಕ ಕಾನೂನು ಪ್ರಕ್ರಿಯೆಗಳಿದೆಯಲ್ಲ, ಏನು ನೀವು ಮಾತಾಡಿಸಬೇಕು ಅಂತ ಹೇಳಿದರು. ನಾನು ವಾಪಸ್ ಮಾತಾಡ್ತೇನೆ ಅಂತ ಹೇಳಿದಾಗ ಇವರು PG ಜಗನ್ನಿವಾಸರು ಹೇಳಿದರು ತನ್ನ ಮನೆಯಲ್ಲಿ ಕಾರ್ಯಕ್ರಮ ಇದಕ್ಕೋಸ್ಕರ ಅದನ್ನು ಮುಗಿಸಿ ನಾನು ಮಾತಾಡ್ತೇನೆ ಅಂತ ಹೇಳಿದರು. ಸಂಜೆ ವಾಪಸ್ ನಾನು ಕಾಲ್ ಬರಲಿಲ್ಲ. ಸಂಜೆ ನಾನು ಮಾತಾಡಿದಾಗ ಮರುದಿವಸ ನನ್ನನ್ನು ಅವರು ಭೇಟಿಯಾದರು. ಮರುದಿವಸ ವಾಪಸ್ ಭೇಟಿಯಾದಾಗ ನಾನು ಸ್ಪಷ್ಟವಾಗಿ ಹೇಳಿದೆ, ಇನ್ನು ಯಾವುದೇ ಕಾರಣಕ್ಕೋಸ್ಕರ ಇದನ್ನು ಮುಂದೆ ಹಾಕುವಂಥ ವ್ಯವಸ್ಥೆಗಳಿಲ್ಲ, ಅದಕ್ಕೋಸ್ಕರ ನೀವು ನಾಳೆ ಅಮಾವಾಸ್ಯೆ ಒಂದು ಒಳ್ಳೆಯ ಕಾರ್ಯ ಮಾಡುವಂಥದ್ದು ಸರಿಯಲ್ಲ, ಅದಕ್ಕೋಸ್ಕರ ನಾನು ಶುಕ್ರವಾರ ತನಕ ಅವ್ರ ಹತ್ರ ಮಾತಾಡಿಸಿ ಹೇಳ್ತೇನೆ, ಶನಿವಾರ ರಜೆ, ಶುಕ್ರವಾರದ ಒಳಗಡೆ ನೀವು ರಿಜಿಸ್ಟರ್ ಮ್ಯಾರೇಜ್ ಮಾಡುವಂಥ ಕೆಲಸವನ್ನು ಏನು ಕಾನೂನು ಪ್ರಕ್ರಿಯೆಗಳು ಏನೆಲ್ಲ ಆಗಬೇಕು ಅದನ್ನು ಮಾಡಬೇಕು ಮತ್ತು ಇದು ಮದುವೆಯನ್ನು ಮಾಡಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದರು. ನನ್ನ ಮಗ ಯಾವುದಕ್ಕೂ ಹೋಗ್ತಾ ಇಲ್ಲ, ಸುಸೈಡ್ ಮಾಡ್ತಾನೆ ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ದುಡ್ಡು ಕೊಟ್ಟಾದರೂ ಸಹ ಮುಗಿಸಿದರೂ ಆಗ್ತಿತ್ತು ಅಂತ ಹೇಳೋದನ್ನು ಹೇಳಿದರು. ಆಗ ನಾನು ವಾಪಸ್ ನನ್ನ ಆಫೀಸಿಗೆ ಬಂದಾಗ ತಾಯಿ ಅವ್ರು ಬಂದಿದ್ದರು ನನ್ನ ಹತ್ರ. ಬಂದಾಗ ಹೇಳಿದರು ನನ್ನ ಫೋನ್ ತೆಗಿತಾ ಇಲ್ಲ, ಬ್ಲಾಕ್ ಮಾಡಿದ್ದಾರೆ, ನನ್ನ ಮತ್ತು ಗಂಡನ ಫೋನ್ ತೆಗಿತಾ ಇಲ್ಲ, ಬ್ಲಾಕ್ ಮಾಡಿದ್ದಾರೆ, ನೀವು ಒಂದು ಫೋನ್ ಮಾಡಿ ಅಂತ. ನಾನು ಈಗ ಮಾತಾಡಿಸಿ ಬಂದದಮ್ಮ, ಅವರು ವಿವರವನ್ನು ಹೇಳಿದರು. ನಾನು ಇಷ್ಟು ಸ್ಪಷ್ಟ ಹೇಳಿದ್ದೇನೆ, ಶುಕ್ರವಾರದ ಒಳಗಡೆ ರಿಜಿಸ್ಟರ್ ಮ್ಯಾರೇಜ್ ಮಾಡುವಂಥ ಕೆಲಸಕ್ಕೆ ಆ ಕೆಲಸ ಏನೆಲ್ಲ ಆಗಬೇಕು ಅದನ್ನು ಮಾಡಬೇಕು, ಅದು ಏನು ಬೇಕೋ ಅವರ ಕಡೆಯಿಂದ ಏನು ಬೇಕೋ ಅದು ಇಲ್ಲಿ ಮಾಡುವುದಲ್ಲ, ಮಂಗಳೂರಲ್ಲಿ ಮಾಡುವಂಥವ್ರಿಗೆ ಒಪ್ಪಿದ್ರು. ಅದಕ್ಕೂ ಸಹ ಮಂಗಳೂರು ರಿಜಿಸ್ಟರ್ ಮ್ಯಾರೇಜ್ ಕಾನೂನು ಲೀಗಲಿಯಾಗಿ ಆಗಬೇಕಾದ, ಯಾಕಂದರೆ ಮಗು ನಾಳೆ ಅನಾಥ ಅಂದರೆ ನಾನು ಆ ಶಬ್ದವನ್ನು ತೆಗಿಬಾರ್ದು. ನಿಜವಾಗಿ ನನಗೆ ಇಲ್ಲಿ ಕನ್ಸರ್ನ್ ಇರ್ತಕ್ಕಂಥದ್ದು ಆ ಮಗು ಇವತ್ತಿಗೂ ಸನ್ ಆಫ್ ಇಲ್ಲದೆ ಇರತಕ್ಕಂಥ ಮಗು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಹುಡುಗಿ ಪ್ರಶ್ನೆ ಒಂದು ಭಾಗ, ಎರಡನೇದು ಆ ಮಗು ಇನ್ನು ಎಷ್ಟೋ ವರ್ಷ ಆಯುಷ್ಯ ಇರತಕ್ಕಂಥ ಸಂದರ್ಭ, ಅಲ್ಲಿ ಸನ್ ಆಫ್ ಅಂತ ಹೇಳುವಂಥದ್ದು ಇರಬೇಕಿತ್ತು ಅಂತ ಹೇಳುವಂಥ ನನ್ನ ವೈಯಕ್ತಿಕ ಕನ್ಸರ್ನ್ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಇದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿತ್ತು. ಅದರ ನಂತರ ಇಲ್ಲ ಅವ್ರು ಏನು ಹೇಳಿದ್ರು ಅಂತ ವಾಪಸ್ ಕೇಳಿದ್ರು ನನ್ನ ಹತ್ರ. ಅವ್ರು ಹೇಳಿದ್ರು ಇದನ್ನೇ ಹೇಳಿದರು, ಅವ್ರಿಗೆ ಒಪ್ತಾ ಇಲ್ಲ, ಸಾಯಲಿಕ್ಕೆ ಹೋಗ್ತಾ ಇದ್ದಾನೆ, ಆ ದುಡ್ಡು ಕೊಟ್ಟಾದರೂ ನಾನು ಸರಿ ಮಾಡ್ಬೋದಿತ್ತು ಹೇಳಿದಕ್ಕೆ ನಾನು ಇದನ್ನೇ ಸ್ಪಷ್ಟ ಹೇಳಿದ್ದೇನಮ್ಮ, ಇದೇನಿಲ್ಲ, ಶುಕ್ರವಾರ ತನಕ ನೀವು ಸಹ ಸಮಯ ಕೊಡಬೇಕು, ಶುಕ್ರವಾರದ ಒಳಗಡೆ ಅವರು ರಿಜಿಸ್ಟರ್ ಮಾಡುವಂಥ ಪ್ರಕ್ರಿಯೆ ಮಾಡಬೇಕು ಅಂತ ನಾನು ಹೇಳಿದ್ದೇನೆ ಅಂತ ಹೇಳೋದನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ. ಅದರ ನಂತರ ಯಾವಾಗ ಮಗುವಿಗೆ ಹುಡುಗಿ ಜನ್ಮ ಕೊಟ್ಟಲ, ಅದರ ಮರುದಿವಸ ನಾನು ಆಸ್ಪತ್ರೆಗೆ ಹೋಗಿ ಅವರನ್ನು ಭೇಟಿ ಮಾಡಿ ಅವರ ತಂದೆ ಹತ್ರ ತಾಯಿ ಹತ್ರ ಮಾತಾಡಿಸಿ ಅವರಿಗೆ ಆಸ್ಪತ್ರೆಯಲ್ಲಿ ಏನು ESI ಸೌಲಭ್ಯ ಮತ್ತು ಟಾಟಾ ಯಾವುದೊಂದು ಹೆಲ್ತ್ ಇನ್ಶೂರೆನ್ಸ್ ಆಗದೇ ಇರತಕ್ಕಂಥ ವಿಚಾರವನ್ನು ಆಸ್ಪತ್ರೆಯ ಸಿಬ್ಬಂದಿಗಳ ಹತ್ರ ಮಾತಾಡಿಸಿ ಅದನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡಿದೆ. ಅದು ಸಹ ಅವರಿಗೆ ಈ ಕಾರಣಕ್ಕೋಸ್ಕರ ಕಾನೂನಿನ ಕೆಲವು ಟೆಕ್ನಿಕಲ್ ತೊಡಕಿಗೋಸ್ಕರ ಅದು ಆಗಲಿಲ್ಲ. ಈ ರೀತಿಯ ಕೆಲಸಗಳು ನಮ್ಮಿಂದ ಆಗಿದೆ. ಮತ್ತು ಯಾವುದೇ ಸಂದರ್ಭ ಇವತ್ತು ಕೆಲವು ಮಾಧ್ಯಮಗಳಲ್ಲಿ ಒಂದಷ್ಟು ತಿರುಚಿ ಅಥವಾ ಯಾವುದೋ ಒಂದು ಶಬ್ದಗಳು ತಿರುಚಿ ಬರುವಂಥ ಕೆಲಸಗಳನ್ನು ನಾವು ಗಮನಿಸಿದ್ದೀವಿ. ನಾವು ಯಾಕೆ ಸುಮ್ಮನೆ ಕೂತಿದ್ದೇವೆ ಅಂತ ಹೇಳಿದರೆ, ನಾವು ಈ 100% ಪಾರದರ್ಶಕವಾಗಿ ಇದರಲ್ಲಿ ಮಾತಾಡುವಂಥ ಕೆಲಸವನ್ನು ನಾನೊಬ್ಬ ಸಂಘಟನೆ ಜವಾಬ್ದಾರಿ ಇದ್ದು ಇಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಮತ್ತೊಮ್ಮೆ ಕ್ಲಿಯರಾಗಿ ನಾನು ಮಾಡಿದ್ದೇನೆ. ಯಾಕೆ ಇದನ್ನು ಮಾತಾಡಲಿಕ್ಕೆ ನಾವು ಪಬ್ಲಿಕ್ಕಾಗಿ ಮಾತಾಡಲಿಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಕೇಳಿದರೆ, ಇವತ್ತು 2 ಕುಟುಂಬದ ವ್ಯವಸ್ಥೆ ಇದೆ.
ಒಂದು ಹುಡುಗ ಹುಡುಗಿಯ ಲೈಫ್ ಅಂದರೆ ಅವರ ಜೀವನದ ವ್ಯವಸ್ಥೆ, ಅದನ್ನು ನಾವು ರಸ್ತೆಯಲ್ಲಿ ಮಾತಾಡಬಾರ್ದು ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಸುಮ್ಮನೆ ಕೂತಿದ್ದೇವೆ ಹೊರತು ನಮ್ಮ ಹತ್ರ ಅಡಗಿ ಕೂತ್ಕೊಳ್ಳುವಂಥ ಯಾರು ಮೊನ್ನೆ ಪ್ರಶ್ನೆ ಎಲ್ಲಿ ಅಡಗಿದ್ದಾರೆ ಅಂತ ಹೇಳೋದು, ಅಡಗಿ ಕೂತ್ಕೊಳ್ಳಿಕ್ಕೆ ನಾವೇನು ಇವತ್ತಿನವರೆಗೂ ನಾವು ಅಡಗಿ ಕೂತ್ಕೊಳ್ಳಿಲ್ಲ, ನಾಳೆಗೂ ಅಡಗಿ ಕೂತ್ಕೊಳ್ಳೋರಲ್ಲ. ಆದರೆ ಯಾವುದು ಕೆಲಸ ಹೇಗೆ ಮಾಡಬೇಕು ಅಂತ ನಮಗೆ ಪ್ರಾಮಾಣಿಕವಾಗಿ ಗೊತ್ತಿದೆ. ಮತ್ತು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ, ಇವತ್ತು ಯಾರೆಲ್ಲ ಈ ಪತ್ರಿಕೆಗಳಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥದ್ದು, ಪ್ರೆಸ್ ಮೀಟ್ ಮಾಡುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು ಇದ್ದಾರಲ್ಲ, ಅವರು ಇವತ್ತು ಕಾಡ್ಗಿಚ್ಚಿನಲ್ಲಿ ಬೇಳೆ ಬೇಯಿಸಿಕೊಳ್ಳುವಂಥ, ಅನ್ನ ಬೇಯಿಸುವಂಥ ಕೆಲಸಕ್ಕೆ ಕೈ ಹಾಕ್ತಾರೆ ಅಷ್ಟೇ ಹೊರತು ನಮ್ಮಷ್ಟು ಪ್ರಾಮಾಣಿಕವಾಗಿ ಈ ಕೇಸಿನ ಪ್ರತಿ ಕೇಸಿನಲ್ಲಿ ಇರ್ಬೋದು, ಈ ಕೇಸಿನಲ್ಲಿ ಪರ್ಟಿಕ್ಯುಲರ್ ಈ ಕೇಸಿನಲ್ಲಿ ಕೆಲಸ ಮಾಡಿದವರು ಯಾರೂ ಇಲ್ಲ. ನಾವು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ನಾವು ಎಲ್ಲರ ಎದುರು ಹೇಳ್ತೇನೆ, ಪಿ ಜಿ ಜಗನ್ನಾಥ ಸರ್ ಹತ್ರ ಹೇಳ್ತೇನೆ, ಇದಕ್ಕೆ ಈಗ ಪರಿಹಾರ ಇರ್ತಕ್ಕಂಥ ರಿಜಿಸ್ಟರ್ ಮ್ಯಾರೇಜ್ ಇಮಿಡಿಯೇಟ್ ಆಗಬೇಕು. ಯಾಕಂದರೆ ದಿನ ತುಂಬ್ತಾ ಗರ್ಭಿಣಿಗೆ ಡೆಲಿವರಿಗೆ ದಿನ ತುಂಬ್ತಾ ಬರ್ತಾ ಇದೆ. ಇನ್ನು ಕೊನೆ ಹಂತದಲ್ಲಿ ಬೇರೆ ಯಾವುದೇ ವ್ಯವಸ್ಥೆಗಳಿಲ್ಲ ಅಂತ ಸ್ಪಷ್ಟ ಅವರಿಗೂ ಹೇಳಿದ್ದೇನೆ, ಇವರಿಗೂ ಹೇಳಿದ್ದೇನೆ. ಮತ್ತು ನಮ್ಮ ಕಡೆಯಿಂದ ಯಾವುದೇ ಸಂದರ್ಭದಲ್ಲಿ ನಮಗೆ ಗೊತ್ತಿದೆ, ನಾವು ಏನು ಸಂಘಟನೆಯಲ್ಲಿ ಅನೇಕ ಘಟನೆಗಳನ್ನು ನಾವು ಎದುರಿಸಿ ಇದನ್ನು ಇದು ಮಾಡಿರ್ತಕ್ಕಂಥದ್ದು ಇದೆ. ಅನೇಕ ಹೆಣ್ಣುಮಕ್ಕಳಿಗೆ ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ಇದೆ. ಇದು 7 ತಿಂಗಳು ಕಳೆದ ನಂತರ ಅಬಾರ್ಷನ್ ಮಾಡಿಸ್ಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ನನಗಿರಲಿ, ಶರಣ್ ಬೊಂಪಲ್ಲಿರಲಿ ಚೆನ್ನಾಗಿ ಗೊತ್ತಿದೆ. ಅಬಾರ್ಷನ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ, ಯಾವುದನ್ನು ಯಾವ ರೀತಿ ಮಾಡ್ಬೋದು ಅಂತ ಚೆನ್ನಾಗಿ ನಮ್ಗೆ ಗೊತ್ತಿದೆ. ನಮಗೂ ಸಂಸಾರ ಇದೆ, ನಮಗೂ ಹೆಣ್ಣು ಮಕ್ಕಳಿದ್ದಾರೆ, ನಮ್ಮ ಮನೆ ಮಂದಿದ್ದಾರೆ, ನಮಗೂ ಸಮಾಜದಲ್ಲಿ ಏನೆಲ್ಲ ನಡೀತದೆ, ಯಾವುದೇ ಆಸ್ಪತ್ರೆ ಏನು ನಡೀತದೆ ನಮ್ಗೆ ಗೊತ್ತಿದೆ. ಸುಮ್ಮನೆ ಇವತ್ತು ನಿನ್ನೆ ನಾನು ಯಾರೋ ಹೇಳಿಕೆಯನ್ನು ನೋಡಿದೆ, ಅಬಾರ್ಷನ್ ಮಾಡಿಸ್ಲಿಕ್ಕೆ ಹೇಳಿದರು, ಒಂದು ನಿಮಿಷ, ಅಬಾರ್ಷನ್ ಮಾಡಲಿಕ್ಕೆ ಹೇಳಿದರು ಅಂತ ಹೇಳೋದನ್ನು ಹೇಳಿದರು. ಅಬಾರ್ಷನ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ನಮಗೆ ಗೊತ್ತಿದೆ, ನಾವೇನು ಹುಚ್ಚರಲ್ಲ. ಅದಕ್ಕೆ ಆ ಶಬ್ದದ ಅವಶ್ಯಕತೆ ಇಲ್ಲ. ದುಡ್ಡಿನ ವಿಷಯವನ್ನು ನಾನು ಸ್ಪಷ್ಟವಾಗಿ ಅವರು ಹೇಳಿದರು, ಇದು ಹೋಗ್ತಾ ಇಲ್ಲ, ದುಡ್ಡು ಕೊಟ್ಟಾದರೂ ಸಹ ಮುಗಿಸ್ಬೋದಿತ್ತು ಅಂತ ಹೇಳೋದನ್ನು ಹೇಳಿದರು. ಇವರು 4 ಸಲ ಕೇಳಿದ್ರು, ಏನು ಹೇಳಿದರು ಅವರು, ಏನು ಹೇಳಿದರು ಅಂತ ಕೇಳಿದಾಗ ಅವ್ರು ಹೀಗೆ ಹೇಳಿದಾರಮ್ಮ. ಆದರೂ ನಾನು ಹೇಳಿದ್ದು ಇದನ್ನೇ. ನಾನು ಮತ್ತೆ ಕೊನೆಗೆ ಯಾವಾಗ ಇದು FIR ಆಯಿತು, ಇದು ನಾವು ಹಿಂದಿನ ಪ್ರಕರಣದಲ್ಲಿ ನಮಗೇನು ಅದರ ಘಟನೆ ಗಮನಕ್ಕೆ ಬರಲಿಲ್ಲ, ಯಾವುದು 1.5 ತಿಂಗಳ ಹಿಂದೆ ಸ್ಟೇಷನ್ ನಡೆದ ಘಟನೆ ಬರಲಿಲ್ಲ. ಇದು ಮೊನ್ನೆ 7 ದಿವಸಗಳ ಘಟನೆಯನ್ನು ಹೇಳ್ತಾ ಇದ್ದೇನೆ. ಕೊನೆಯ ದಿವಸ ಕೇಸ್ ಮಾಡೋ ದಿವಸ ಸಂಜೆ 5 ಗಂಟೆ ತನಕ ಈ ತಾಯಿ ನಮ್ಮ ಆಫೀಸ್ ಮಾತಾಡಿದ್ದೀವಿ ನಾವು. ಅದರ ನಂತರ 8 ಗಂಟೆವರೆಗೆ ಇವರು ವಕೀಲರ ಹತ್ರ ನಾನು ಮಾತಾಡಿ ಹೇಳ್ತೇನೆ ಅಂತ ಹೇಳೋದನ್ನು ಹೇಳಿದರು. ನಾವು ವಕೀಲರ ಹತ್ರ ಈ ಪ್ರೊಸೀಜರಿಗೆ ವಕೀಲರ ಹತ್ರ ಮಾತಾಡ್ತೇನೆ ಅಂತ ಹೇಳಿದ್ರು. ಆಗ ನಾವು 8 ಗಂಟೆವರೆಗೆ ಟೈಮ್ ತಗೊಂಡ್ರು. ಆಗ ಹೇಳಿದೆ 8 ಗಂಟೆಗೆ ಇವರು ಹೇಳಿದ್ರು, ನನಗೆ ವಕೀಲರು ಸಿಗಲಿಲ್ಲ, ಪಿ ಜಿ ಜಗನ್ನಾಥ ಸರ್ ಹೇಳಿದ್ರು, ನನಗೆ ವಕೀಲರು ಸಿಗಲಿಲ್ಲ, ಸೊ ನಾನು ಎಂತ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಹಾಗೆ ನಾನು ಹೇಳಿದೆ, ಇನ್ನೂ ನನ್ನ ಹತ್ರ ಇಲ್ಲ, ನೀವು ಮಾಡೋದಿದ್ರೆ ಶುಕ್ರವಾರದ ಒಳಗಡೆ ರಿಜಿಸ್ಟರ್ ಮಾಡುವಂಥ ವ್ಯವಸ್ಥೆಯನ್ನು ಹೇಳಬೇಕು ಅಂತ ಹೇಳಿದಾಗ ಈ ತಾಯಿ ಹೇಳಿದ್ರು, ಇಲ್ಲ ನಾನು ಕೇಸ್ ಮಾಡ್ತೇನೆ. ಆಯ್ತಮ್ಮ, ನೀನು ಕೇಸ್ ಮಾಡು. ನಮ್ಮ ಅಪೇಕ್ಷೆ ಇರತಕ್ಕಂಥದ್ದು ಇವತ್ತು ಯಾರು ಈ ರೀತಿ ಸಂತ್ರಸ್ತೆ ಆಗಬಾರ್ದು, ಆ ದೃಷ್ಟಿಯಿಂದ ಒಂದು ಹುಡುಗ ಹುಡುಗಿ ನ್ಯಾಯ ಸಿಗಬೇಕು ಮತ್ತು ಆ ಮಗು ಅನಾಥ ಆಗಬಾರ್ದು ಅಂತ ಅನಾಥ ಅಂತ ಹೇಳಿದ್ರೆ ಮತ್ತೆ ಇವತ್ತು ಅವರು ಇರ್ಬೋದು, ಬಟ್ ಆ ಸನ್ ಆಫ್ ಇಲ್ಲದೆ ಇರತಕ್ಕಂಥ ಮಗು ಆಗಬಾರ್ದು ಸಮಾಜದಲ್ಲಿ ಹೇಳುವ ದೃಷ್ಟಿಯಿಂದ ಕನ್ಸರ್ನಿಂದ ಒಳ್ಳೆಯದರಲ್ಲಿ ಮುಗಿಬೇಕು ಅಂತ ಹೇಳುವಂಥ ನಮ್ಮ ಮಾನಸಿಕತೆ ಇದ್ದದ್ದು ಸತ್ಯ. ಒಳ್ಳೆಯದಂದರೆ ಆ ಹುಡುಗ ಹುಡುಗಿ ಯಾರು ಇದ್ದಾರೆ ಅವರು ಮದುವೆ ಆಗಬೇಕು ಅಥವಾ ಒಳ್ಳೆಯದಲ್ಲಿ ನೋಡಿಕೊಳ್ಬೇಕು ಅಂತ ಹೇಳುವಂಥ ಮಾನಸಿಕತೆ ಸತ್ಯ. ಆ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಇದನ್ನು ಏನೆಲ್ಲ ನಮ್ಮ ಶಕ್ತಿ ಬುದ್ಧಿವಂತಿಕೆ ಇದೆ ಅದನ್ನು ಮಾಡಿದ್ದೇವೆ. ಜೊತೆಗೆ ಇದರ ಸಂಘಟನೆಯನ್ನು ಕೇಳ್ಕೊಂಡು ಬರುವಂಥ ಕೆಲಸಗಳನ್ನು ನಿನ್ನೆ ಒಂದಷ್ಟು ಸಂಘಟನೆಗಳು ಮಾಡಿದ್ದಿರತಕ್ಕಂಥದ್ದು ನಾನು ಅವರಿಗೆ ಉಲ್ಲೇಖ ಮಾಡ್ತೇನೆ. ಸಂಘಟನೆ ಇವತ್ತು ಬೀದಿ ಬದಿಯಲ್ಲಿ ಇಂಥದ್ದನ್ನು ಮಾತನಾಡಿ ಮುಗಿಸೋದಲ್ಲ ಅಂತ ಹೇಳುವಂಥ ಸ್ಪಷ್ಟತೆ ಅರಿವು ಇದ್ದು ಸಂಘಟನೆ ಇದನ್ನು ಮಾಡಲಿಲ್ಲ. ನಮ್ಮ ಬಜರಂಗ ದಳದ ಸಂಘಟನೆಯ ಪ್ರಮುಖರು ಇದರ ಏನೆಲ್ಲ ಮಾಡಬೇಕು ಪೂರ್ತಿಯಾಗಿ ಪ್ರಯತ್ನವನ್ನು ಮಾಡಿದೆ, ಸೌಹಾರ್ದತೆಯಾಗಿ ಮುಗಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಾಗದಿರ್ತಕ್ಕಂಥ ಸಂದರ್ಭ ಕೇಸು ಕೊಡಿ, ಕಾನೂನಿದೆ, ಕೇಸು ಕೊಡಿ. ಯಾರು ಇವರು ಅಲ್ಲ DNA ಟೆಸ್ಟ್ ಆಗಬೇಡ ಈ ಚರ್ಚೆಗಳಾಗ್ತಾ ಇತ್ತು. ಹಾಗಾದರೆ ಕೇಸು ಕೊಡಿ, ನ್ಯಾಯಾಲಯ ಇದೆ, ಕೋರ್ಟ್ ಇದೆ, ಪೊಲೀಸರಿದೆ ಅಂತ ಹೇಳೋದನ್ನು ನಾನು ಸ್ಪಷ್ಟವಾಗಿ ಅವರ ತಾಯಿಗೂ ಹೇಳಿದ್ದೇನೆ. ನೀವು ಕೇಸು ಕೊಡಿ ಅಮ್ಮ, ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳೋದನ್ನು ಹೇಳಿದ್ದೇನೆ. ಮರುದಿನ ಆಸ್ಪತ್ರೆಗೆ ಹೋಗಿ ಹೇಳಿದ್ದು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳೋದನ್ನು ನಾನು ಉಲ್ಲೇಖ ಮಾಡಿದ್ದೇನೆ. ಇನ್ನು ಮಾಧ್ಯಮಗಳಲ್ಲಿ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದಾಗ ಅವರು ಎಲ್ಲಿ ಹೋಗಿದ್ದಾರೆ, ಇವರು ಎಲ್ಲಿ ಹೋಗಿದ್ದಾರೆ, BJPಯಲ್ಲಿ ಹೋಗಿದೆ, ಅದೆಲ್ಲಿ ಹೋಗಿದೆ ಅಂತ, ಇದು ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಷಯ. ಅತ್ಯಾಚಾರ ಪ್ರಕರಣ ಇದ್ದರೆ ಅದಕ್ಕೆ ಒಂದು ಹೋರಾಟ ಮಾಡುವಂಥದ್ದು, ಅದು ನ್ಯಾಯ ಸಿಗಬೇಕು. ಇದು ಅತ್ಯಾಚಾರ ಪ್ರಕರಣ ಅಂತ ಗಮನಿಸುವುದಾದರೆ ಇವತ್ತು ಒಬ್ಬಳು ಹುಡುಗಿ 9 ತಿಂಗಳ ಗರ್ಭಿಣಿಯಾಗಿ ಬಂದಿರತಕ್ಕಂಥ ಸಂದರ್ಭ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಆ ಸಂದರ್ಭದಲ್ಲಿ ಒಬ್ಬ ಮಗುವಿನ ಲೈಫಿನ ಪ್ರಶ್ನೆ, ಒಂದು 3 ಜೀವನದ ಪ್ರಶ್ನೆ, 2 ಕುಟುಂಬದ ಜೀವನದ ಪ್ರಶ್ನೆ. ಒಂದು ಮಗು, ತಾಯಿಯ ಹೊಟ್ಟೆಯಲ್ಲಿರ್ತಕ್ಕಂಥ ಮಗು, ಒಬ್ಬ ಹುಡುಗ, ನಾಳೆ ಯಾರು ಸಾಯ್ತಾರೆ ಯಾರು ಬದುಕ್ತಾರೆ ಅಂತ ಹೇಳುವಂಥ ಪ್ರಶ್ನೆ ಶುರುವಾದಾಗ ನಮಗೂ ಬಾರಿ ಅಷ್ಟು ಸುಲಭವಾಗಿ ಇದನ್ನು ಹ್ಯಾಂಡಲ್ ಮಾಡುವಂಥದ್ದು ಈಸಿ ಆಗಿದ್ದಲ್ಲ ಅಲ್ಲ. ಈ ರೀತಿಯ ವಿಚಾರಗಳು ಬಂದಾಗ ನಿನ್ನೆ SDP ಅವರು ನಿನ್ನೆ ಪ್ರತಿಭಟನೆ ಮಾಡಿರ್ತಕ್ಕಂಥ ಗಮನಿಸಿದ್ದೇನೆ. ನಾನು ಅವರಿಗೆ ನೇರವಾಗಿ ನಾವು ಪ್ರಶ್ನೆಯನ್ನು ಹಾಕ್ತಾ ಇದ್ದೇವೆ. ಮೊನ್ನೆ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಕಸದ ಲಾರಿಯಲ್ಲಿ ಒಬ್ಬಳು ಹೆಣ್ಣುಮಗಳನ್ನ ಶವವನ್ನು ಕಳಿಸಿರ್ತಕ್ಕಂಥ ಪ್ರತಿಮೆ ಯಾಕೆ ನಿಮ್ಮ ಕಣ್ಣಿಗೆ ಬೀಳುವುದಿಲ್ಲ? ಅದು ಬಿಡಿ, ನೀವು ದೂರ ಬೇಡ. ಇಲ್ಲಿ ಸುಳ್ಯದಲ್ಲಿ 1 ವರ್ಷದ ಹಿಂದೆ ಒಬ್ಬಳು ಹಿಂದೂ ಹೆಣ್ಣುಮಗಳು ಒಬ್ಬ ಚಪ್ಪಲ್ ಅಂಗಡಿಯವನ ಮಗನನ್ನು ಮದುವೆ ಆಗುವಂಥ ಪ್ರಯತ್ನ ಮಾಡಿದಾಗ ಅವನನ್ನು ಅಡಗಿಸಿಟ್ಟಿರ್ತಕ್ಕ ನಿಮ್ಮ ಗಮನಕ್ಕೆ ಬರಲಿಲ್ವಾ?
ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಧರ್ಮದವರ ಬಗ್ಗೆ ನೀವು ಮಾತಾಡುವಂಥದ್ದು ಬಹಳ ಸಂತೋಷ, ನಮಗೆ ಖುಷಿ ಆಯ್ತು, ಏನು ಅದರಲ್ಲಿ ಬೇಜಾರಿಲ್ಲ. ಆದರೆ ಅದರಿಂದ ಮೊದಲು ನಿಮ್ಮ ಹೆಣ್ಣು ಮಕ್ಕಳು ಇಷ್ಟು ಸಮಸ್ಯೆಯಲ್ಲಿದ್ದಾರೆ, ಎಷ್ಟು ಜನ ಇದರ ಸಮಸ್ಯೆಯಿದೆ, ಅದನ್ನು ನೋಡಿ ಅದರ ನಂತರ ನಮ್ಮ ವಿಷಯಕ್ಕೆ ಮಾತಾಡಲಿಕ್ಕೆ ಬನ್ನಿ. ನಮ್ಗೆ ಗೊತ್ತಿದೆ ಇದನ್ನು ಏನು ಮಾಡಬೇಕು, ಯಾರಿಗೆ ನ್ಯಾಯ ತೆಗೆಸಿಕೊಳ್ಬೇಕು ಸ್ಪಷ್ಟವಾಗಿ ಗೊತ್ತಿದೆ. ನಾನು ಹೇಳ್ತಾ ಇದ್ದಾಗ ಇವತ್ತಿಗೂ ನಾನು ಇವತ್ತು ಯಾವುದೇ ಸಂಘಟನೆ ಜವಾಬ್ದಾರಿ ಇಲ್ಲ ಇದ್ದರೂ ಸಹ ನನಗೆ ಸ್ಪಷ್ಟವಾಗಿ ಗೊತ್ತಿದೆ, ಅನ್ಯಾಯದಲ್ಲಿ ಅದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಯಾವತ್ತೂ ಮುಂದೆ ಇದ್ದೇವೆ. ನ್ಯಾಯ ಯಾರಿಗೆ ಸಿಗಬೇಕೋ ಅವ್ರ ಜೊತೆ ನಾವು 100ಕ್ಕೆ 100 ಇರ್ತೇವೆ. ಇವತ್ತು ಹೇಳ್ತಾ ಇದ್ದೇನೆ, ನಾಳೆಯೂ ಇದನ್ನೇ ಹೇಳ್ತಾ ಇದ್ದೇವೆ. ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ನ್ಯಾಯ ಸಿಗಬೇಕು ಅವ್ರ ಜೊತೆ ನಾವು ಇರ್ತೇವೆ ಅಂತ ಹೇಳೋದನ್ನ ನಾನು ಸ್ಪಷ್ಟಪಡಿಸ್ತಾ ಇದ್ದೇವೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್.